ಆಗಸ್ಟ್ 15 ಹತ್ತಿರ ಬಂತು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನವದು. ಆಗಸ್ಟ್ 15 ಯಾರಿಗೆಲ್ಲ ಸ್ವಾತಂತ್ರ್ಯ ದಿನವಾಗಿದೆ ಗೊತ್ತೇ? 1947ರ ಆಗಸ್ಟ್ 15ರಂದು ಬ್ರಿಟಿಷರಿಂದ ಭಾರತ ಸ್ವಾತಂತ್ರ್ಯ ಪಡೆಯಿತು. ಮಧ್ಯರಾತ್ರಿ ಸ್ವಾತಂತ್ರ್ಯ ಘೋಷಣೆ ಆದ್ದರಿಂದ ಭಾರತವು ಹೊಸ ದಿನಾರಂಭ 15ನ್ನ ಸ್ವಾತಂತ್ರ್ಯ ದಿನ ಮಾಡಿಕೊಂಡಿತು. ಮಧ್ಯರಾತ್ರಿ ದಿನದ ಕೊನೆಯಂದು ಪಾಕಿಸ್ತಾನಕ್ಕೆ ಆಗಸ್ಟ್ 14 ಸ್ವಾತಂತ್ರ್ಯ ದಿನವಾಗಿದೆ. ಭಾರತ ಮತ್ತು ಅದರೊಂದಿಗೆ ಆಗಸ್ಟ್ 15ನ್ನ ಸ್ವಾತಂತ್ರ್ಯ ದಿನ ಎಂದು ಆಚರಿಸುವ ದೇಶಗಳು ಯಾವ ದೇಶದಿಂದ ಯಾವ ಇಸವಿಯಲ್ಲಿ ಸ್ವಾತಂತ್ರ್ಯ ಪಡೆದವು ಎಂಬ ವಿವರ ಮುಂದಿನಂತಿದೆ. ಭಾರತ, ಬ್ರಿಟನ್ 1947, ತೆಂಕಣ ಕೊರಿಯಾ, ಜಪಾನ್ 1945, ಬಡಗಣ ಕೊರಿಯಾ, ಜಪಾನ್ 1945, ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಫ್ರಾನ್ಸ್ 1960, ಬಹರೇನ್, ಬ್ರಿಟನ್ 1971. ಆಗಸ್ಟ್ 15ನ್ನ 1940ರಿಂದ ಲಿಕ್ಟೆನ್ಸ್ಟೈನ್ ದೇಶೀಯ ದಿನವಾಗಿ ಆಚರಿಸುತ್ತಿದೆ. Volkswagen. Volkswagen Mangalore, Airport Road, Yeyadi, Mangalore. Volkswagen.